ಹಂಗರವಳ್ಳಿಯ ಚೌಡೇಶ್ವರಿ ದೇವಿ ಮಂಗಳೂರಿನಲ್ಲಿ ಭಕ್ತರ ಆಶಯಗಳನ್ನು ಈಡೇರಿಸುತ್ತಿದ್ದಾರೆ. ಕಡಲ ತಡಿಯ ನಗರದಲ್ಲಿ ಭಕ್ತರ ಅಭೀಷ್ಟಗಳನ್ನು ಈಡೇರಿಸುತ್ತಿರುವ ದೇವಿಯ ವಿಗ್ರಹ ದೂರದಲ್ಲಿ ನಿಂತು ನೋಡುವವರಿಗೆ ಲಕ್ಷ್ಮೀ ಸ್ವರೂಪಿಣಿಯಾಗಿ, ಹತ್ತಿರಕ್ಕೆ ಬಂದಾಗ ಕಾಳಿ ಸ್ವರೂಪಿಣಿಯಾಗಿ ಕಾಣಿಸುತ್ತದೆ. ಕಂಕನಾಡಿಯ ಆದಿಶಕ್ತಿ ಭುವನೇಶ್ವರಿ ಆದಿನಾಥ ಸಿದ್ಧಪೀಠದಲ್ಲಿ ವಿರಾಜಮಾನವಾಗಿರುವ ದೇವಿಯು ಕಡಲ ತಡಿಯ ಭಕ್ತರಿಗೆ ಮಾತ್ರವಲ್ಲ, ರಾಜ್ಯದ ವಿವಿಧೆಡೆಯಿಂದ ಆಗಮಿಸುವ ಭಕ್ತರಿಗೆ ಇಷ್ಟಾರ್ಥಗಳನ್ನು ಈಡೇರಿಸುವ, ಸಮಸ್ಯೆಗಳನ್ನು ನಿವಾರಿಸುವ, ಕಷ್ಟಗಳನ್ನು ದೂರ ಮಾಡಿದ ದೇವಿ ತುಮಕೂರಿನ ಹಲಗಿನಕಟ್ಟೆ ಎಂಬಲ್ಲಿ ಈ ದೇವಿಯ ಮೂರ್ತಿ ಪತ್ತೆಯಾಯಿತು. ವಿಗ್ರಹಕ್ಕೆ ಸುಮಾರು 750 ವರ್ಷಗಳ ಪ್ರಾಚೀನ ಇತಿಹಾಸವಿದೆ ಎನ್ನುತ್ತಾರೆ ಭಕ್ತರು. ಅನೇಕ ಪವಾಡ ಕಥೆಗಳು ದೇವಿಯ ಮಹಿಮೆಯನ್ನ ಹೇಳುತ್ತವೆ. ದೇವಿಯ ಮಹಿಮೆಯ ಬಗ್ಗೆ ಭಕ್ತರು ಹೇಳೋದು ಹೀಗೆ. ಈ ಕ್ಷೇತ್ರದಲ್ಲಿ ಆ ತಾಯಿ ಇಲ್ಲಿ ಬಂದು ಇಲ್ಲಿರುವಂತಹ ಸರ್ವ ಧನಾತ್ಮಕ ಶಕ್ತಿಯ ಬಗ್ಗೆ ನಮಗೆ ತಿಳಿಸಿಕೊಟ್ಟರು. ಹಾಗೆಯೇ ಶಾಸ್ತ್ರ ಪ್ರಕಾರವಾಗಿ 750 ವರ್ಷಗಳ ಇತಿಹಾಸ ಇರುವಂತಹ ಆ ಮೂರ್ತಿಯು ದೂರದಲ್ಲಿ ನೋಡಿದರೆ ನಮಗೆ ಲಕ್ಷ್ಮೀ ಸ್ವರೂಪವಾಗಿ ಕಂಡರೆ, ಹತ್ತಿರದಲ್ಲಿ ನೋಡುವಾಗ ಮಹಾಕಾಳಿ ಸ್ವರೂಪವಾಗಿ ಕಾಣ್ತಾ ಇದ್ದಾಳೆ. ಶಾಸ್ತ್ರದಲ್ಲಿ ಸ್ವಾಮೀಜಿಗಳು ಹೇಳಿದಾಗೆ ಪ್ರತಿಯೊಬ್ಬ ಭಕ್ತರ ಪೂರ್ವ ಜನ್ಮದ ಏನಾದರೂ ಪಾಪಗಳಿದ್ದಲ್ಲಿ ನಮಗೆ ಸಮುದ್ರ ಸ್ನಾನ ಮಾಡುವಾಗ ಆ ತಾಯಿಯ ಆ ಮೂರ್ತಿಯನ್ನು ನಮ್ಮ ಶಿರದಲ್ಲಿ ಇಟ್ಟು ನಮಗೆ ಕೂಡ ಸಮುದ್ರ ಸ್ನಾನ ಮಾಡಿ ಬಂದ ಭಕ್ತರೆಲ್ಲರ ದೋಷಗಳ ನಿವಾರಣೆ ಮಾಡ್ತಾರೆ. ತುಮಕೂರು ಡಿಸ್ಟ್ರಿಕ್ಟ್ನ ಹಂಗರಹಳ್ಳಿ ವಿದ್ಯಾ ಚೌಡೇಶ್ವರಿ ಕ್ಷೇತ್ರದಿಂದ ತಾಯಿ ಚೌಡೇಶ್ವರಿ ಅಮ್ಮ ನಮ್ಮ ಈ ಕ್ಷೇತ್ರಕ್ಕೆ ವಿಶೇಷವಾಗಿ ಭೇಟಿಯನ್ನು ಕೊಟ್ಟಿದ್ದಾರೆ. ಈ ಭೇಟಿಯ ಮುಖ್ಯ ಉದ್ದೇಶ ಏನೆಂದರೆ ಲೋಕ ಕಲ್ಯಾಣಾರ್ಥವಾಗಿ ಈ ಒಂದು ಭೇಟಿ ನಡೆದಿದೆ.